ಘಟನೆ ಇದು? ಘಟನೆ ಇದು ನಿನ್ನೆಯಿಂದ ಆ್ಯಕ್ಚುಲಿ ಪ್ರಾರಂಭ ಆಯಿತು. ನಿನ್ನೆ ಮಧ್ಯಾಹ್ನ ಕಲ್ಲಾಪುರ್ ರೈಲ್ವೆ ಸ್ಟೇಷನ್ದು ಟ್ರ್ಯಾಕ್ ಮಾಸ್ಟರ್ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಬಾಡಿ ಸಿಕ್ಕಿದೆ ಅಂತ ಹೇಳಿ ಒಂದು ಮುಲ್ಕಿ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಇಮಿಡಿಯೇಟ್ಲಿ ಮುಲ್ಕಿ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆ ರೈಲ್ವೆ ಟ್ರ್ಯಾಕ್ಗೆ ಭೇಟಿ ಕೊಟ್ಟು ಒಂದು ಅನ್ಯಾಚುರಲ್ ಡೆತ್ದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಆವಾಗ ಬಾಡಿದು ಐಡೆಂಟಿಫಿಕೇಷನ್ ಆಗಲಿಲ್ಲ. ಬಾಡಿ ತುಂಬ ಡ್ಯಾಮೇಜ್ ಆಗಿತ್ತು. ಒಂದು 2 ಕಿಲೋಮೀಟರ್ ದೂರ ರೈಲ್ವೆ ಸ್ಟೇಷನಿಂದ ಬಾಡಿ ಸಿಕ್ಕಿತ್ತು ಮತ್ತು ಪೂರ ಪುಡಿ ಆಗಿತ್ತು. ನಂತರ ಒಂದು UDR ದಾಖಲೆ ಮಾಡಿದ ನಂತರ ಅಲ್ಲಿ ಸ್ಥಳದ ಪರಿಶೀಲನೆ ಮಾಡಿದ್ದಾರೆ. ಯಾಕೆಂದರೆ ಬಾಡಿ ಐಡೆಂಟಿಫಿಕೇಷನ್ ತುಂಬ ಇಂಪಾರ್ಟೆಂಟು. ಆವಾಗ ಒಂದು ಟ್ರ್ಯಾಕ್ ಹತ್ರ ಒಂದು ಕೀ ಸಿಕ್ಕಿದೆ. ಕೀ ಸಿಕ್ಕಿದ ನಂತರ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ ಅದು ಸುತ್ತಮುತ್ತ ಪೂರ್ತಿ ರ್ಯಾಕಿ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ, ಎಲ್ಲಿ ಯಾವುದು ವೆಹಿಕಲ್ ಇದೆಯಾ ಇಲ್ವಾ. ಸೊ ನಿನ್ನೆ ಪೂರ್ತಿ ಸರ್ಚ್ ಮಾಡಿದರೂ ಏನೂ ಸಿಗಲಿಲ್ಲ. ಇವತ್ತು ಮತ್ತೆ ಬೆಳಿಗ್ಗೆ ಅವರು ಸರ್ಚ್ ಮಾಡುವಾಗ ಒಂದು ಸ್ಟೇಷನಿಂದ 2 ಕಿಲೋಮೀಟರ್ ದೂರ ಒಂದು ದೇವಸ್ಥಾನ ಹತ್ರ ಒಂದು ಬೈಕ್ ಸಿಕ್ತು. ಸೊ ಆ ಬೈಕಲ್ಲಿ ಅದು ಈ ಕೀ ಫಿಟ್ ಆಗ್ತಾಯಿತ್ತು. ಸೊ ಆವಾಗ ಇದು ಒಂದು ಬೈಕ್ ಚೆಕ್ ಮಾಡುವಾಗ ಒಂದು RC ಬುಕ್ ಇತ್ತು. ಸೊ RC ಬುಕ್ಕದಲ್ಲಿ ಓನರ್ ಹೆಸರು ಕಾರ್ತಿಕ್ ಭಟ್ ಅಂತ ಇತ್ತು. ಆ್ಯಂಡ್ ಅಲ್ಲಿ ಒಂದು RCಯಲ್ಲಿ ಇರೋದು ಫೋಟೋ ಜೊತೆಗೆ ಡಿಸೀಸ್ದು ಫೋಟೋ ಮ್ಯಾಚ್ ಆಗ್ತಾಯಿತ್ತು. ನಂತರ ಈ ಅಡ್ರೆಸ್ಸನ್ನು ಪಕ್ಷಿಗೆರೆ ಅಂತ ತೋರಿಸಿದ್ರು ಮುಲ್ಕಿ ವ್ಯಾಪ್ತಿಯಲ್ಲಿ. ಸೊ ಆವಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ಜಾಗಗೆ ಭೇಟಿ ಕೊಟ್ಟರು. ಆವಾಗ ಮನೆ ಲಾಕ್ ಇತ್ತು. ದೆನ್ ನೇಬರ್ಸಿಗೆ ಹೇಳಿದಾಗ ಈ ಮನೆಯಲ್ಲಿ ಒಂದು ಫ್ಯಾಮಿಲಿ ವಾಸ ಮಾಡ್ತಾಯಿದ್ರು, ಜನಾರ್ದನ್ ಮತ್ತು ಅವ್ರ ಫಾದರ್ ಆ್ಯಂಡ್ ಅವ್ರ ಮಗ ಕಾರ್ತಿಕ್ ಭಟ್ ಅವ್ರ ಫ್ಯಾಮಿಲಿ ಜೊತೆಗೆ. ಆವಾಗ ಈ ಜನಾರ್ದನ್ ಅವರು ನಾವೊಂದು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ, ಗಂಡ ಹೆಂಡತಿ. ಆವಾಗ ಅಲ್ಲಿ ಅವ್ರಿಗೆ ಹೋಗಿ ಮಾತಾಡುವಾಗ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ನಂತರ ಮನೆಗೆ ಬಂದ ರೂಮ್ ಓಪನ್ ಮಾಡುವಾಗ ಆ ರೂಮಲ್ಲಿ ತೀರಾ ಒಂದು ಭೀಕರವಾಗಿ ಒಂದು ದೃಶ್ಯ ಇತ್ತು. ಕಾರ್ತಿಕ್ದು ಹೆಂಡತಿ ಪ್ರಿಯಾಂಕಾ ಮತ್ತು ಒಂದು 4 ವರ್ಷ ಮಗು, ಆ ಇಬ್ಬರದು ಡೆಡ್ ಬಾಡಿ ಅಲ್ಲಿ ಆ ರೂಮ್ ಒಳಗಡೆ ಇತ್ತು. ಮತ್ತು ರೂಮ್ ಪೂರ್ತಿ ಚೀಲಾಪಿಲಿ ಆಗಿತ್ತು ಮತ್ತು ತುಂಬ ಕಡೆ ಒಂದು ಬ್ಲಡ್ ಸ್ಟೇನ್ ಮಾರ್ಕ್ಸ್ ಎಲ್ಲ ಇತ್ತು. ಇಮಿಡಿಯೇಟ್ಲಿ ನಾವೆಲ್ಲ ಇದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ. ನಂತರ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫೊರೆನ್ಸಿಕ್ ಆಫೀಸರ್ಸ್ ಕೂಡ ಬಂದು ಈ ಪೂರ್ತಿ ಕ್ರೈಮ್ ಸೀನ್ಗೆ ಪ್ರಿಸರ್ವ್ ಮಾಡಿದ್ದಾರೆ. ನಾವು ಈಗ ವೆರಿಫೈ ಮಾಡ್ತೀವಿ. ಸ್ಥಳದಿಂದ ಒಂದು ಡೆತ್ ನೋಟ್ ಸಿಕ್ಕಿದೆ. ಆ ಡೆತ್ ನೋಟ್ ಪ್ರಕಾರ ಅವರು ಕೆಲವು ತುಂಬ ಮಾತುಗಳು ಬರೆದಿದ್ದಾರೆ. ಆ್ಯಂಡ್ ಅಪೆರೆಂಟ್ಲಿ ಈಗ ಪ್ರೈಮಾ ಫೇಸಿ ಅವರು ಸೂಸೈಡ್ ಮಾಡೋದಕ್ಕಿಂತ ಮುಂಚೆ ಬಹುಶಃ ತಮಗೆ ಹೆಂಡತಿಗೆ ಮತ್ತು ಮಗನಿಗೆ ಒಂದು ಸಾಯಿಸಿದ್ದಾರೆ. ಯಾಕೆಂದರೆ ಸ್ಪಾಟಿಂದ ಕೆಲವು ಗ್ಲಾಸ್ದು ಪೀಸ್ ಸಿಕ್ಕಿದೆ. ಆ ಗ್ಲಾಸಿಂದ ಅವರು ಬೆನ್ನು ಮೇಲೆ ಮತ್ತು ಹೊಟ್ಟೆ ಮೇಲೆ ಮತ್ತು ಕುತ್ತಿಗೆ ಮೇಲೆ ಹೆಂಡತಿಗೆ ಮತ್ತು ಮಗನಿಗೆ ಚುಚ್ಚಿದ್ದಾರೆ. ನಂತರ ಇದು ಅವರು ಇಲ್ಲಿಂದ ಸ್ವಲ್ಪ 2-3 ಕಿಲೋಮೀಟರ್ ದೂರ ರೈಲ್ವೆ ಟ್ರ್ಯಾಕ್ಗೆ ಹೋಗಿ ಸೂಸೈಡ್ ಮಾಡಿದ್ದಾರೆ. ಸೊ ಈಗ ನಾವು ಈ ಹುಡುಗಿ ಪ್ರಿಯಾಂಕಾ ಅವರ ಫ್ಯಾಮಿಲಿ ಮೆಂಬರ್ಸ್ ಶಿವಮೊಗ್ಗದಿಂದ ಬರ್ತಾಯಿದ್ದಾರೆ. ಅವರು ಕಂಪ್ಲೇಂಟ್ ಆಧಾರ ಮೇಲೆ ನಾವು ಈಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮತ್ತು ಮುಂದಿನ ತನಿಖೆ ಮಾಡ್ತೀವಿ. ಭಾಳಷ್ಟು ಒಂದು ಸ್ವಂತ ಫ್ಯಾಮಿಲಿ ಮೇಲೆ ತುಂಬ ಅವ್ರಿಗೆ ಆಪಾದನೆ ಇತ್ತು. ತಂದೆ ತಾಯಿ ಮೇಲೆ, ಸಿಸ್ಟರ್ ಮೇಲೆ ಈ ರೀತಿ ಅವರು ಬರೆದಿದ್ದಾರೆ. ಮತ್ತು ಯಾರಿಗೆ ಸಿಗಬಾರ್ದು ಮತ್ತು ನನ್ನ ಸಾವಿಗೆ ನಾನೇ ಕಾರಣ ಮತ್ತು ಅಂತಿಮ ಸಂಸ್ಕಾರ ಯಾರು ಮಾಡಬೇಕು ಮತ್ತು ಅವರು ಇರೋದು ಆ ಥರ ಇರೋದು ಪ್ರಾಪರ್ಟಿ ಯಾರಿಗೂ ಹೋಗುವಂತ ಬರೆದಿದ್ದಾರೆ. ಮತ್ತು ಬೇರೆ ಬೇರೆ ಡೀಟೇಲ್ಸ್ ಬರ್ತಿದ್ದಾರೆ. ರೀಸನ್ ಈಗ ನಾವು ತಿಳ್ಕೋಬೇಕು. ಬಹುಶಃ ಈಗ ಅವ್ರ ಬಿಸ್ನೆಸ್ ಮೇ ನಾಟ್ ಬಿ ಡೂಯಿಂಗ್ ಸೋ ಗುಡ್. ಅವ್ರು ಯಾವ ಕಾರಣದಿಂದ ಲಾಸ್ಟ್ ಮೂಮೆಂಟಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿದೆ ಅದು ನಾವು ಈಗ ವಿಚಾರಣೆ ಮಾಡಬೇಕು. ಯಾಕೆಂದರೆ ಮನೆಯಲ್ಲಿ ಈಗ ವಿಚಾರಣೆ ಮಾಡುವಾಗ ಒಂದೇ ಫ್ಲ್ಯಾಟಲ್ಲಿ ಎಲ್ಲರೂ ವಾಸ ಮಾಡ್ತಾಯಿದ್ರು. ಬಟ್ ಯಾರ್ದು ಪರಸ್ಪರ ಸಂಪರ್ಕ ಇರಲಿಲ್ಲ. ಫಾದರ್ ಮದರ್ ಅವ್ರದ್ದು ತಮ್ಮ ಮಗನ ಜೊತೆಗೆ 3 ವರ್ಷದಿಂದ ಯಾವುದು ಮಾತುಕತೆ ಇಲ್ಲ. ಸೊ ಇವತ್ತು ಮಧ್ಯಾಹ್ನವರೆಗೆ ಪೇರೆಂಟ್ಸ್ಗೆ ಅವ್ರ ಮಗಂದು ಸಾಯಿ ಬಗ್ಗೆ ಮಾಹಿತಿ ಇರಲಿಲ್ಲ. ಅವರು ಅಂದ್ಕೊಂಡಿದ್ರು ದಟ್ ಅವ್ನಿಗೆ ಹೆಂಡತಿ ಮತ್ತು ಮಗನ ಜೊತೆಗೆ ಹೊರಗಡೆ ಹೋಗಿರ್ಬೋದು. ಸೊ ಈ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ಕಾರಣದಲ್ಲಿ ಅದು ಜಗಳ ಆಯಿತು, ವಾಟ್ ಪ್ರಾಂಪ್ಟೆಡ್ ಹಿಮ್ ಟು ಕಮಿಟ್ ಸುಸೈಡ್, ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ತಂದೆ ತಾಯಿ ಅವರು ಕ್ಯಾಂಟೀನ್ದಲ್ಲಿ ಇದ್ದರು ಆ್ಯಕ್ಚುಲಿ ಆ್ಯಸ್ ಪರ್ ಪ್ರೆಸೆಂಟ್ ಇನ್ಫಾರ್ಮೇಷನ್. ಆದರೆ ನಾವು ಈಗ ಕೇಸ್ ರಿಜಿಸ್ಟರ್ ಮಾಡಿದ ನಂತರ ವೆರಿಫೈ ಮಾಡ್ತೀವಿ. ಅವರು 2-3 ಕಡೆ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್
ಪ್ರೈಮಾ ಫೇಸಿ ಹಿ ವಾಸ್ ನಾಟ್ ಡೂಯಿಂಗ್ ಸೋ ವೆಲ್. ಸಾಯದ ನಂತರ ಮಕ್ಕಳಿಗೆ ಮತ್ತು ನನ್ನ ಹೆಂಡತಿಗೆ ಸಾಯಿಸಿದ ನಂತರ ಅವರು ಒಂದು ಸೀರೆಯಿಂದ ಸೂಸೈಡ್ಗೆ ಕೂಡ ಪ್ರಯತ್ನ ಮಾಡಿದ್ದಾರೆ, ಬಟ್ ಮೇ ನಾಟ್ ಹ್ಯಾವ್ ಬಿನ್ ಸಕ್ಸಸ್ಫುಲ್. ಅದಕ್ಕಾಗಿ ಅವರು ರೈಲ್ವೆ ಟ್ರ್ಯಾಕ್ಗೆ ಹೋಗಿರ್ಬೋದು. ಗ್ಲಾಸಿಂದ ಒಂದು ಬಾತ್ರೂಮಲ್ಲಿ ಒಂದು ಕಿಟಕಿಯಿಂದ ಒಂದು ಗಾಜಿನ ಗ್ಲಾಸ್ಗೆ ಅವನು ಬ್ರೇಕ್ ಮಾಡಿ ಅದರಿಂದ ಚುಚ್ಚಿದ.